ಗಣರಾಜ್ಯೋತ್ಸವ ಪ್ರಯುಕ್ತ ಪುತ್ತೂರು ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಸಾರಿಗೆ ಅಧಿಕಾರಿ ಆನಂದಗೌಡರು ಧ್ವಜಾರೋಹಣ ನೆರವೇರಿಸಿ ಬಳಿಕ ಯೋಧರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಸ್ತುತ ಕಾರ್ಗಿಲ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಸುಳ್ಯದ ಕಿಶೋರ್ಮavaje ಇದೀಗ ಸಿಯಾಚಿನ್ನಲ್ಲಿ ಸೇವೆಗೆ ನಿಯುಕ್ತಿಗೊಂಡ ಹಿನ್ನೆಲೆಯಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ನಿವೃತ್ತ ಸೇನಾನಿ ಸಂಜೀವ ಅಮೂಲ್ಯ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿ ಸೇನೆಯಲ್ಲಿ ಸೇವೆ ಸಲ್ಲಿಸುವುದು ಭಾಗ್ಯವಾಗಿತ್ತು. ಈಗಲೂ ಕರೆ ಬಂದಲ್ಲಿ ದೇಶ ಸೇವೆಗೆ ಮುಡುಪಾಗಿಡುವುದಾಗಿ ಹೇಳಿದ್ರು. ಈ ಮೂಲಕ ನಿಮ್ಮಲ್ಲಿ ಮನ ಮಾಡಿಕೊಂಡು ಏನಂದ್ರೆ ತಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಕೂಡ ದೇಶಭಕ್ತಿಯನ್ನು ಕಾಣಿ. ಯಾಕಂದ್ರೆ ಅದು ಆ ಕೆಲಸ ಕೂಡ ನಮ್ಮ ಪ್ರತಿಯೊಂದು ದೇಶದ ಒಳಿತಿಗಾಗಿ, ದೇಶದ ಯಶಸ್ಸಿಗಾಗಿ, ದೇಶದ ಅಭಿವೃದ್ಧಿಗಾಗಿ ನಾವು ಪ್ರತಿಯೊಬ್ಬ ನಾಗರಿಕರು ಮಾಡುವ ಕೆಲಸ ಕೂಡ ಅದು ಕೂಡ ದೇಶ ಸೇವೆ. ಸೊ ಅಂದ್ರೆ ಒಂದು ಮಾತಿದೆ, ದೇಶ ನನಗೇನು ಕೊಟ್ಟಿತ್ತು ಅನ್ನೋದಕ್ಕೆ ನಾನು ದೇಶಕ್ಕೆ ಏನು ಕೊಟ್ಟೆ ಅದು ಬಹಳ ಮುಖ್ಯ. ನಾನು ದೇಶಕ್ಕೆ ಏನು ಕೊಟ್ಟೆ ಅನ್ನೋದು ಬಹಳ ಮುಖ್ಯ. ಅಂದ್ರೆ ನಮ್ಮ ಕೈಲಾದ ಕಿಂಚಿತ್ ಸೇವೆ ಕೂಡ ಅದು ತಾಯಿ ಭಾರತಕ್ಕೆ ಬಹು ದೊಡ್ಡ ಸೇವೆಯಾಗಿರುತ್ತೆ ಅಂತ. ಸಮಾರಂಭದಲ್ಲಿ ಸಾರಿಗೆ ಕಚೇರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಉಪಸ್ಥಿತರಿದ್ದರು.